ಫೈನಲಿ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಇದೆ ಕರ್ನಾಟಕ. ಅದು ಹೇಳಾಯ್ತಲ್ಲ ಪುನಃ ಅದನ್ನೇ ಏನು ಕೇಳ್ತೀವಿ. ನೋ ಮೈ ಪಾಯಿಂಟ್ ನಮಗೆ ಮಾಹಿತಿ ಇದೆ, ಕೆಲವು ಪ್ರಭಾವಿ ವ್ಯಕ್ತಿಗಳಲ್ಲಿ ಇದ್ದಾರೆ ಅಂತ ಮಾಹಿತಿ ಇದೆ. ಅದರಿಂದ ಅದನ್ನ ಮುಚ್ಚಾಕ್ತಕ್ಕಂಥ ಪ್ರಯತ್ನವನ್ನ ಕೇಂದ್ರ ತನಿಖಾ ಸಂಸ್ಥೆಯವರು ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಮಾಹಿತಿ ಇದೆ. ಆದ್ರಿಂದ ಯಾರಿಗೂ ರಕ್ಷಣೆ ಕೊಡಬಾರದು, ಯಾರನ್ನು ಮುಚ್ಚಾಕ್ತಕ್ಕಂಥ ಕೆಲಸ ಮಾಡಬಾರ್ದು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಯಾರೇ ತಪ್ಪಾಗಿರಲಿ, ಯಾರೇ ಪ್ರಭಾವಿ ವ್ಯಕ್ತಿ ಇರಲಿ, ಅವ್ರಿಗೆ ಶಿಕ್ಷೆ ಮಾಡಬೇಕು ಅಂತ ಹೇಳಿದ್ದೀನಿ. ನಾವೇ ಐಟಿ ಮತ್ತು ಇಡಿಗೆ ರೆಫರ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಸಿಎಂ. ಹಂಗಿದ ಮೇಲೆ ಇಷ್ಟು ದಿನ ಗಂಟೆ ಏನು ಮಾಡ್ತಾ ಇದ್ರು? ಇಡಿಗೆ ರೆಫರ್ ಮಾಡಬೇಕಂದ್ರೆ ದೇರ್ ಇಸ್ ಸಮಥಿಂಗ್ ಅಂತಲ್ವಾ? ಅದರಿಂದ ಅವರು ಅಷ್ಟು ದಿನದಿಂದ ಸುಮ್ಮನೆ ಇದ್ದು ಈಗ ಇಡಿಗೆ ರೆಫರ್ ಮಾಡಿದ್ದೀವಿ ಅಂತಂದ್ರೆ ಅದು ಇಲ್ಲಿವರೆಗೆ ಕೆಲವರಿಗೆ ರಕ್ಷಣೆ ಕೊಟ್ಟಿದ್ದಾರೆ ಅಂತ ಆಯ್ತಲ್ಲ. ನನಗೆ ಗೊತ್ತಿಲ್ಲ, ಬಟ್ ಇನ್ನೂ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಕ್ಯಾಂಪೇನ್ ಮುಗಿದದೆ ನಿನ್ನೆ ಒಂದು ಸಾರ್ವಜನಿಕ ಸಭೆ ಇತ್ತು, ಬಹಳ ಹಿಸ್ಟಾರಿಕಲ್ ಸಾರ್ವಜನಿಕ ಸಭೆ. ಆದರೂ ನೀವು ಯಾರು ಪತ್ರಿಕೆಯವರು ತೋರಿಸ್ಲಿಲ್ಲ, ಏನು ಮಾಡಲಿಲ್ಲ. ಅವರು ಮೆರವಣಿಗೆ ಆಯ್ತಿರೋದು ಮಾತ್ರ ತೋರಿಸಿದ್ದೀರಿ ಎಲ್ಲ ಪತ್ರಿಕೆಗಳಲ್ಲಿ. ಲೈವ್ ಹೋಗಿದೆಯಪ್ಪ. ಅವ್ರಿಗೆ BJP ಅವರಿಗೆ 2-3 ಫೋಟೋ ಹಾಕಿ ತೋರಿಸ್ತೀರಿ ಅವ್ರ ಮೆರವಣಿಗೆ ಆಗೋದನ್ನ. ನಾವು ಅವ್ರಿಗಿಂತ ಜಾಸ್ತಿ ಜನ ಇದ್ರು ನಮ್ಮನ್ನು ತೋರಿಸಲ್ಲ. ಯಾವ ಥರ ಇದು? ಅದಾಯ್ತಪ್ಪ, ತೋರಿಸ್ಲಿಲ್ವಲ್ಲ, ಏನು ಪ್ರಯೋಜನ? ಎಲ್ಲಿ ಹಾಕಿದಿರಿ ಫೋಟೋ ಹಾಕಿದಿರಿ ನೋಡೋಣ, ಹೇಳಿ. ಎಲ್ಲಿ ಜನ ತೋರಿಸಿದಿರಿ? ಟ್ರೆಂಡ್ ಕಾಂಗ್ರೆಸ್ ಪರವಾಗಿದೆ. ಆನಗಲ್ನಲ್ಲಿ 100ಕ್ಕೆ 100 ಗೆದ್ದೇ ಗೆಲ್ತೀವಿ. ಸಿಂದಗಿನಲ್ಲೂ ಕೂಡ ಗೆಲ್ತೀವಿ. ನಿನ್ನೆ ಕೊನೆಯ ಕ್ಷಣದಲ್ಲಿ ಸಿಎಂ ಅವರು ನಿಮಗೆ ಸವಾಲು ಹಾಕಿದ್ರು, ದಾಖಲೆಗಳನ್ನು ಕೊಡ್ತೀವಿ, ಬನ್ನಿ ಬಹಿರಂಗ ಚರ್ಚೆಗೆ ಅಂತಾರೆ. ಅಯ್ಯಪ್ಪ ಬಾ ಅಂತ ಹೇಳಿದ್ನಲ್ಲಪ್ಪ. ನಾನು ಎಷ್ಟು ದಿನ ಆಯ್ತು ಹೇಳಿ? ಮೊದಲು ನಮ್ಮ ಕ್ಷೇತ್ರ ನೋಡ್ಲಿಕ್ಕೆ ಬನ್ನಿ. ಎಷ್ಟು ದಿನ ಹೇಳಿದ್ನ? ಏನು ಕ್ಷೇತ್ರ ನೋಡೋದಲ್ಲಿ ಮಾಡಿದ್ರಲ್ಲೋ. ಇವ್ರು ಬಂದ ಮೇಲೆ ಒಂದೇ ಒಂದು ಹೊಸ ರಸ್ತೆ ಮಾಡಿಸಿರೋದು ತೋರಿಸ್ರಿ ಆನಗಲ್ನಲ್ಲಿ. ಬಂಕಾಪುರದಿಂದ ಆನಗಲ್ ಮಾಡಿಸಿರೋ ರಸ್ತೆ ಯಾವುದು? ನಮ್ಮ ಕಾಲದಲ್ಲಿ ಮಾಡಿದಿರೋದು. ಆನಗಲ್ಲಿಂದ ಶಿಕಾರಿಪುರಕ್ಕೆ ಮಾಡಿರೋ ರಸ್ತೆ ಯಾರು? ಇವ್ರು ಮಾಡಿದ್ರಾ? ನಮ್ಮ ಕಾಲದಲ್ಲಿ ಮಾಡಿದ್ದದು. ಇವ್ರು ಯಾವ ರಸ್ತೆ ಮಾಡಿದ್ದಾರೆ ಆನಗಲ್ನಲ್ಲಿ ಅಂತ ತೋರಿಸ್ಲಿ. ಚುನಾವಣೆ ಸಂದರ್ಭದಲ್ಲಿ ಐಟಿ ದಾಳಿಗಳಾಗ್ತದಲ್ಲ,